ನಾನು ಅನೇಕ ಕಡೆ ಕೋಟಿ ಚೆನ್ನಯ್ಯರ ಬಗ್ಗೆ ಮಾತಾಡಿದ್ದೀನಿ. ಆದರೆ ಪುತ್ತೂರು ತಾಲೂಕು ಇದಕ್ಕೆಲ್ಲ ತಾಲೂಕುಗಳಿಂದ ವಿಭಿನ್ನವಾದಂತಹ ಒಂದು ತಾಲೂಕು. ಯಾಕೆ ಅಂತ ಹೇಳಿದ್ರೆ, ಕೋಟಿ ಚೆನ್ನಯ್ಯರು ಹುಟ್ಟಿದ ಜನ್ಮಸ್ಥಾನ ಪಡುಮಲೆ ಇರುವಂಥದ್ದು ಪುತ್ತೂರು ತಾಲೂಕಿನಲ್ಲಿ. ಅದಕ್ಕೋಸ್ಕರ ಪುತ್ತೂರಿಗೆ ಒಂದು ವಿಶೇಷವಾದಂತಹ ಗೌರವ. ಒಂದು ಮಾತಿದೆ, ಹಿರಿಯವರು ಹೇಳ್ತಾರೆ, ಸತ್ಯಕ್ಕೆ ಒಂದು ಸಂದರ್ಭದಲ್ಲಿ ಸೋಲಾಗಬಹುದು, ಆದರೆ ಸತ್ಯ ಯಾವತ್ತೂ ಸಾಯುವುದಿಲ್ಲ ಅನ್ನುವುದಕ್ಕೆ ನಿದರ್ಶನ ಕೋಟಿ ಚೆನ್ನಯ್ಯರ ಒಂದು ಚರಿತ್ರೆ. ಸತ್ಯಕ್ಕೆ ಕೆಲವು ಸಲ ಸೋಲಾಗುತ್ತೆ, ಆದರೆ ಯಾವತ್ತೂ ಕೂಡ ಸತ್ಯ ಸಾಯುವುದಿಲ್ಲ ಅನ್ನುವುದಕ್ಕೆ ಕೋಟಿ ಚೆನ್ನಯ್ಯರ ಚರಿತ್ರೆ, ಇತಿಹಾಸ ಒಂದು ನಮಗೆ ಮುಂದಿರತಕ್ಕಂಥ ವಿಚಾರ. ನನಗೆ ನಾನು ಕೋಟಿ ಚೆನ್ನಯ್ಯರು ಹುಟ್ಟಿ ಬೆಳೆದ 5 ಶತಮಾನಗಳ ನಂತರ ನಾವೆಲ್ಲ ಹುಟ್ಟಿದವರು. ಈ 5 ಶತಮಾನಗಳ ಕಾಲ ಕೋಟಿ ಚೆನ್ನಯ್ಯರು ಹುಟ್ಟಿದಂಥ ಘಟನೆಗಳು, ಅವರು ಬೆಳೆದ ರೀತಿ, ಅವರು ಸಮಾಜದಲ್ಲಿ ಎದ್ದು ನಿಂತಹ ಅವರ ವೀರತ್ವ, ಕ್ಷಾತ್ರಿಯ ತೇಜಸ್ಸು ಇವತ್ತು ಎಲ್ಲಿ ಇರಬೇಕೋ ಅಲ್ಲಿ ಇಲ್ಲದೆ ಊರಿನೆಲ್ಲ ಬೇರೆಲ್ಲ ತುಳುನಾಡು ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿದೆ. ಇದು ಯಾಕೆ ಹೀಗಾಯಿತು ಅನ್ನೋದು ಇವತ್ತಿಗೂ ಕೂಡ ನನ್ನಲ್ಲಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಕೋಟಿ ಚೆನ್ನಯ್ಯರ 280 ಗಡಗರಡಿಗಳಿವೆ ಎಲ್ಲ ಕಡೆಗಳಲ್ಲಿ. ಪುತ್ತೂರು ತಾಲೂಕಿನಲ್ಲಿ ಇದೆ, ಮಹಾರಾಷ್ಟ್ರದಲ್ಲಿಯೂ ಇದೆ, ಮಡಿಕೇರಿ ಕೂಡ ಅಲ್ಲಿ ಇದೆ, ಬೆಂಗಳೂರು, ಬೇರೆ ಬೇರೆ ಕಡೆಯಲ್ಲಿ ಕೋಟಿ ಚೆನ್ನಯ್ಯರ ಹೆಸರು ಗೊತ್ತಿಲ್ಲದವರೇ ಇಲ್ಲ. 1888ರಲ್ಲಿ ಆಗಸ್ಟ್ ಮೆನಾರ್ ಮತ್ತು AC ಬರ್ನೆಲ್ ಅನ್ನುವಂಥ ಇಂಗ್ಲಿಷ್ ವಿದ್ವಾಂಸರು ಕೋಟಿ ಚೆನ್ನಯ್ಯರ ತುಳು ಪಾರ್ಧನವನ್ನ ತುಳು ಕಲಿತು, ಇಂಗ್ಲಿಷ್ ವಿದ್ವಾಂಸರು ತುಳು ಕಲಿತು ಇಲ್ಲಿರ್ತಕ್ಕಂಥ ಕೋಟಿ ಚೆನ್ನಯ್ಯರ ತುಳು ಪಾರ್ಧನವನ್ನ ಜೀರ್ಣಿಸಿಕೊಂಡು ಅದನ್ನು ಅಕ್ಷರಕ್ಕೆ ಇಳಿಸಿದಂತಹ 2 ಮೇಧಾವಿ ವಿದ್ವಾಂಸರು ಇಂಗ್ಲಿಷರು. ಅವರು ಬರೆದಂಥ ಅಕ್ಷರದ ಆ ಒಂದು ವಿಚಾರವನ್ನ ಕನ್ನಡಕ್ಕೆ ಅಕ್ಷರದಲ್ಲಿ ಇಳಿಸಿದವರು ಫಸ್ಟ್ ಪಂಜ ಮಂಗೇಶ್ ರಾಯರು, ಸಾಹಿತಿಗಳವರು. ನಂತರ ಬೇರೆ ನಮ್ಮ ತುಳುವಿನ ಬೇರೆ ಬೇರೆ ಜನ ಬರೆದಿರ್ಬೋದು. ಆದರೆ ನನ್ನ ಪ್ರಶ್ನೆ, ಯಾಕೆ ನಾನು ಪುತ್ತೂರಿನಲ್ಲಿ ಇದನ್ನು ಮಾತಾಡ್ತೇನೆ ಅಂತ ಹೇಳಿದರೆ, ಇಷ್ಟೆಲ್ಲ ಹೆಸರಿದ್ದಂಥ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಮತ್ತು ಅವರ ಮೂಲಸ್ಥಾನ ಎರಡು ಕೂಡ ಇವತ್ತಿಗೂ ಕತ್ತಲೆಯಲ್ಲಿ ಇರುವುದಕ್ಕೆ ಯಾರು ಕಾರಣ ಅನ್ನೋಂಥದ್ದು ಪ್ರಶ್ನೆ. ಇದರ ಬಗ್ಗೆ ಚರ್ಚೆ ಆಗುವುದಿಲ್ಲ. ಕೋಟಿ ಚೆನ್ನಯ್ಯರ ಹೆಸರು ವೃತ್ತಕ್ಕೆ ಇಡಬೇಕು ಅಂತ ಹೇಳುವವರಿದ್ದಾರೆ, ಕೋಟಿ ಚೆನ್ನಯ್ಯರ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಡಬೇಕು ಅಂತ ಹೇಳುವವರಿದ್ದಾರೆ, ಬೇರೆ ಬೇರೆ ಅವರ ಸ್ಥಳಕ್ಕೆ ಕೋಟಿ ಚೆನ್ನಯ್ಯರ ಹೆಸರಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನವನ್ನು ಕತ್ತಲೆಯಲ್ಲಿ ಇದೆ ಅಂತ ಯಾರು ಹೇಳುವವರಿಲ್ಲ. ಈ ಪ್ರಶ್ನೆ ಒಂದು ತುಳುನಾಡಿನ ಪರಂಪರೆಗೆ ಒಂದು ಕಪ್ಪು ಚುಕ್ಕೆ ಅನ್ನುವುದರಲ್ಲಿ ಏನು ಸಂಶಯ ಇದೆಯಾ? ಇದೊಂದು ವಿಮರ್ಶೆಗಿರತಕ್ಕಂಥ ವಿಚಾರ ಅಲ್ವಾ? ಕೋಟಿ ಚೆನ್ನಯ್ಯರು ಅದ್ವಿತೀಯವಾದಂತಹ ವೀರಪುರುಷರು, ಕ್ಷತ್ರಿಯ ತೇಜಸ್ಸನ್ನ ಹುಟ್ಟುಹಾಕಿದವರು. ಅವರ ಪ್ರತಿಯೊಂದು ವಿಚಾರಧಾರೆಗಳು ಕೂಡ ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲಿ ಮೆಲುಕು ಹಾಕತಕ್ಕಂತಹ ಅವರ ಜೀವನದ ಘಟನೆಗಳು. ಇಷ್ಟೆಲ್ಲ ಇರುವಾಗ ಇವತ್ತಿಗೂ ಕೂಡ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನದ ಬಗ್ಗೆ ಗೊಂದಲ ಯಾಕೆ? ಅವರ ಮೂಲ ಸ್ಥಾನದ ಬಗ್ಗೆ ಗೊಂದಲ ಯಾಕೆ? ಈ ಗೊಂದಲದ ಹಿಂದಿರತಕ್ಕಂಥ ಷಡ್ಯಂತ್ರ ಯಾವುದು, ಸಂಚು ಯಾವುದು, ಇದು ಅರ್ಥ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ಇಲ್ಲಿ ಮಾತಾಡಲಿಕ್ಕೆ ನಿಂತಿದ್ದೀನಿ. ಇತಿಹಾಸ ಇದೆ, ಚರಿತ್ರೆ ಇದೆ, ಇದನ್ನು ಅಧ್ಯಯನ ಮಾಡತಕ್ಕಂತಹ ಮೆದುಳಿನ ಜನಗಳು ಇಲ್ವಾ? ಪುತ್ತೂರಿನಲ್ಲಿ ಇಲ್ವೋ, ಬೆಳ್ತಂಗಡಿಯಲ್ಲಿ ಇಲ್ವೋ, ಸುಳ್ಯದಲ್ಲಿ ಇಲ್ವೋ, ಬಂಟ್ವಾಳದಲ್ಲಿ ಇಲ್ವೋ, ಮಂಗಳೂರಿನಲ್ಲಿ ಇಲ್ವೋ, ಉಡುಪಿಯಲ್ಲಿ ಇಲ್ವೋ, ಅಲ್ಲ ಬೇರೆ ಕಡೆಯಲ್ಲಿ ಇಲ್ವೋ? ಇದೆ ಅಲ್ಲ. ಕೋಟಿ ಚೆನ್ನಯ್ಯರ ಬಗ್ಗೆ ಬರೆದಂಥ ಇತಿಹಾಸಕಾರರಿದ್ದಾರೆ, ಚರಿತ್ರಕಾರರಿದ್ದಾರೆ, ಸಾಹಿತಿಗಳಿದ್ದಾರೆ. ಇವರೆಲ್ಲ ಯಾಕೆ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ? ಇದು ನನ್ನ ಪ್ರಶ್ನೆ. ನನ್ನನ್ನು ದಿನನಿತ್ಯವೂ ನನ್ನನ್ನು ಕಾಡ್ತಾ ಇದೆ. ನನ್ನನ್ನು ಜನ್ಮಸ್ಥಾನದ ಅಧ್ಯಕ್ಷ ಮಾಡಬೇಕನ್ನೋದು, ನಾನು ಅಧ್ಯಕ್ಷ ಆಗಬೇಕು ಯಾವ ಹುಚ್ಚು ನನ್ನಲ್ಲಿ ಇರಲಿಲ್ಲ. ನನ್ನನ್ನು ಇದಕ್ಕೆ ತಂದು ಎಳೆದು ನಿಂತವರೇ ಚರಣರು, ರುಕ್ಮೇ ಪೂಜಾರರು ಮತ್ತು ವಿನೋದ್ ಆಳ್ವರವರು. ಆದರೆ ಯಾವಾಗ ನಾನು ಅಧ್ಯಕ್ಷ ಇದಕ್ಕೆ ನನ್ನನ್ನು ಮಾಡಿದರು,
ನನ್ನ ಕರ್ತವ್ಯವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಇದನ್ನು ಆ ಕೆಲಸವನ್ನು ಪೂರೈಸಬೇಕಲ್ಲ. ಆ ಜವಾಬ್ದಾರಿಯಿಂದ ಇಲ್ಲಿ ಮಾತಾಡ್ತೇನೆ ಹೊರತು ನನ್ನ ಯಾವುದೇ ಸ್ವಾರ್ಥಕ್ಕಾಗಲಿ ಈ ಪ್ರಶ್ನೆ ಇಲ್ಲ. ಇವತ್ತೊಂದು ದೊಡ್ಡ ತಪ್ಪಾಗುತ್ತೆ ಇರುವಂಥದ್ದು, ಪ್ರತಿಯೊಬ್ಬ ಆದರ್ಶ ಪುರುಷನನ್ನ, ರಾಷ್ಟ್ರದ್ರಷ್ಟರನ್ನ, ಗುರುಗಳನ್ನ, ಮಾನವ ಸಮುದಾಯಕ್ಕೆ ಆದರ್ಶವಾಗಿರ್ತಕ್ಕಂಥವರನ್ನ ಒಂದು ಜಾತಿಗೆ ಸೀಮಿತಗೊಳಿಸುವಂತಹ ಒಂದು ವ್ಯವಸ್ಥಿತವಾದಂಥ ಸಂಚು ದೇಶದ ಉದ್ದಗಲಕ್ಕೂ ನಡೀತದೆ. ಅದೇ ರೀತಿ ಇವತ್ತು ಕೂಡ ಕೋಟಿ ಚೆನ್ನಯ್ಯರಂತಹ ಒಬ್ಬ ಮಹಾನ್ ಪುರುಷರನ್ನ, ಮಹಾನ್ ಧೀರ ವ್ಯಕ್ತಿಗಳನ್ನ, ಆದರ್ಶ ಪುರುಷರನ್ನ, ಆರಾಧ್ಯ ದೈವಗಳನ್ನ ಒಂದು ಜಾತಿಗೆ ಸೀಮಿತಗೊಳಿಸುವಂತಹ ಷಡ್ಯಂತ್ರ ಯಾಕೆ ಅನ್ನುವಂಥದ್ದನ್ನ ಪ್ರಶ್ನೆ. ಇದು ಪ್ರತಿಯೊಬ್ಬರು ನಾವು ಯೋಚನೆ ಮಾಡತಕ್ಕಂಥವ್ರು. ಇವತ್ತು ಅಶೋಕ್ ಪಡಿವಾಳರು ಒಂದು ಮುಡಾಯ್ ಊರಿನ ಗರಡಿಯ ಅಧ್ಯಕ್ಷರವರು. ಅವರು ಯಾವ ಜಾತಿ? ಮಾನವ ಜಾತಿಯಿಂದ ನಾನು ಒಪ್ಕೊಳ್ತೀನಿ, ನಾರಾಯಣ ಗುರುಗಳ ಜಾತಿಯಲ್ಲಿ ನಾನು ಒಬ್ಬರೇ. ಆದರೆ ಇವತ್ತೇನು ಸಾಮಾಜಿಕ ವ್ಯವಸ್ಥೆಯ ಈ ಒಂದು ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಇದೆಯಲ್ಲ, ಕೋಟಿ ಚೆನ್ನಯ್ಯರನ್ನ ಒಂದು ಜಾತಿಗೆ ಸೀಮಿತಗೊಳಿಸಿದ್ರೆ ಅವರಿಗೆ ಅವಮಾನ ಅಲ್ವಾ ಅನ್ನುವಂಥ ಪ್ರಶ್ನೆ. 280 ಗರಡಿಗಳಿವೆ. ಈಗ 274 ಬೇರೆ ಬೇರೆ ಸಣ್ಣ ಸಣ್ಣ ಗರಡಿಗಳಾಗಿದೆ, 280 ಗರಡಿಗಳಿದೆ. ಎಷ್ಟು ಜನ ಬಿಲ್ಲವರು ಅಡಿಯಲ್ಲಿ ಅದು ನಡೀತದೆ? ಎಷ್ಟು ಜನ ಬಂಟರ ಅಡಿಯಲ್ಲಿ ನಡೀತದೆ? ಎಷ್ಟು ಜನ ಜೈನರ ಅಡಿಯಲ್ಲಿ ನಡೀತದೆ? ಎಷ್ಟು ಜನ ಬ್ರಾಹ್ಮಣರ ಅಡಿಯಲ್ಲಿ ನಡೀತದೆ? ಬೇರೆ ಬೇರೆ ಜಾತಿಯವರಿದ್ದಾರೆ. ಕೋಟಿ ಚೆನ್ನಯ್ಯರೊಂದು ಜಾತಿಗೆ ಸಂಬಂಧಪಟ್ಟಂಥವರಾಗಿದ್ದರೆ ಅವರು ವೀರಪುರುಷರು ಆಗ್ತಲೇ ಇರಲಿಲ್ಲ. ಅವರನ್ನು ಇಷ್ಟು ಜನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಅವೆಲ್ಲವನ್ನ ಮೀರಿ, ಅವೆಲ್ಲವನ್ನ ದಾಟಿ, ಅವೆಲ್ಲವನ್ನ ತುಳಿದು ಒಬ್ಬ ಶ್ರೇಷ್ಠ ಮಾನವ ಕುಲದ ಒಬ್ಬ ಶ್ರೇಷ್ಠ ಆದರ್ಶ ಶಕ್ತಿಗಳಾಗಿದ್ದಾರಲ್ಲ, ಅದನ್ನು ತಿಳ್ಕೊಳ್ಳುವಂಥ ಶ್ರೀಮಂತಿಗೆ, ಹೃದಯದ ಮನಸ್ಸು ಅಥವಾ ಒಳ್ಳೆ ಶ್ರೀಮಂತ ಮನಸ್ಸು ನಮ್ಮಲ್ಲಿ ಯಾಕೆ ಮುಟ್ಟಿಲ್ಲ? ಇವತ್ತು ಕೂಡ ಅವರ ಜನ್ಮಸ್ಥಾನ, ಅವರ ಮೂಲ ಸ್ಥಾನಗಳು ಇವತ್ತು ಕತ್ತಲೆಯಲ್ಲಿದೆ. ಚರಿತ್ರೆಯನ್ನು ಅವಮಾನ ಮಾಡಿದವರು ಯಾರು? ಇತಿಹಾಸವನ್ನು ಅವಮಾನವೆಸದವರು ಯಾರು? ಯಾವ ಕಾರಣಕ್ಕೋಸ್ಕರ ಇದು ಆಗ ನಡೀತಾ ಇದೆ? ಇದರ ಹಿಂದಿರತಕ್ಕಂಥ ಉದ್ದೇಶ ಏನು, ಸಂದೇಶ ಏನು? ಇದು ಜನಮಾನಸಕ್ಕೆ ತಿಳಿಯುವಂಥ ಬಹಳ ಅಗತ್ಯತೆ ಇದೆ ಇವತ್ತು ಕಾಲದಲ್ಲಿ. ಯಾವುದೋ ಒಂದು ಕಾರಣಕ್ಕಾಗಿ ಒಬ್ಬ ಇತಿಹಾಸ ಪುರುಷರನ್ನ ಅವಮಾನಿಸುವಂಥದ್ದನ್ನ 100ಕ್ಕೆ 100 ನಾನು ಖಂಡಿಸ್ತೇನೆ. ಇವತ್ತು ಅವರ ಜನ್ಮಸ್ಥಾನ ಪಡುಮಲೆ, ಇದಕ್ಕೆ 2 ಪ್ರಶ್ನೆ ಇಲ್ಲ. ಯಾವ ಪುಸ್ತಕವನ್ನ ಓದಿ ನೀವು 1888ರಲ್ಲಿ ಬರೆದಂಥ ಅಗಸ್ಟ್ ಮೆನಾರ್, AC ಬರ್ನಲ್ ಅಂತ ಬರೆದಂದು ಹಿಡಿದು ಇವತ್ತು ಇಲ್ಲಿ ಮೊನ್ನೆವರೆಗೆ ಬರೆದಂಥ ಬೇರೆ ಬೇರೆ ಜನ ಇದ್ದಾರೆ. ಆ ಎಲ್ಲವನ್ನ ಇತಿಹಾಸವನ್ನು ಓದಿ ಕೋಟಿ ಚೆನ್ನಯ್ಯರು ಹುಟ್ಟಿದ್ದು ಪಡುಮಲೆಯಲ್ಲೇ ಹೊರತು ಬೇರೆ ಎಲ್ಲಿಯೂ ಅಲ್ಲ. ಅವರ ಮೂಲ ಸ್ಥಾನ ಇರುವಂಥದ್ದು ಕೂವೆ ತೋಟ ಹೊರತು ಬೇರೆ ಎಲ್ಲೂ ಅಲ್ಲ. ಆಗಿದ್ದು ಸತ್ಯ ಗೊತ್ತಿದ್ರು ಕೂಡ ಸತ್ಯವನ್ನ ಹೇಳುವಂತ ಧೈರ್ಯ ನಮ್ಮಲ್ಲಿ ಯಾಕೆ ಇಲ್ಲ? ನಾನು ಕೋಟಿ ಚೆನ್ನಯ್ಯ ವಂಶ ಅಂತ ಹೇಳಿದ್ರೆ ಸಾಕ? ಕೋಟಿ ಚೆನ್ನಯ್ಯದ ವಂಶವರು ಅಂತೇಳಿ ಯಾರು? ಸತ್ಯ ಹೇಳಬೇಕಾದ್ರು ಸತ್ಯ ತಿಗಲಡಿ ಸಾದಿ ಕೊರ್ಪೆ ಅಂತ ಹೇಳಿದಂಥ ಕೋಟಿ ಚೆನ್ನಯ್ಯರ ಆ ಶಬ್ದವನ್ನ ಮಾತನಾಡುವ ಹಕ್ಕು ನಮಗಿಲ್ಲ. ಆ ಹಕ್ಕು ಇದ್ದರೆ ಸತ್ಯವನ್ನ ಜನರ ಮುಂದೆ ಇಡ್ತಕ್ಕಂಥ ಧೈರ್ಯ ನಮ್ಮಲ್ಲಿ ಬೇಕು, ಸ್ಥೈರ್ಯ ಇರಬೇಕು. ಪಡುಮಲೆಯನ್ನ ನಾವು ಅಭಿವೃದ್ಧಿ ಮಾಡಬೇಕನ್ನೋಂಥದ್ದು ಯಾವ ಉದ್ದೇಶ ಅಲ್ಲ. ಕೋಟಿ ಚೆನ್ನಯ್ಯರ ಇತಿಹಾಸ ಚರಿತ್ರೆ ಮುಂದಿನ ಪೀಳಿಗೆಗೆ, ಅವ ಬಂಟನ ಇರಬಹುದು, ಅವನು ಬಿಲ್ಲವನ ಇರಬಹುದು, ಅವನು ಬ್ರಾಹ್ಮಣನ ಇರಬಹುದು, ಅವರು ಕೊಂಕಣಿ ಇರಬಹುದು, ಜೈನರು ಇರಬಹುದು, ಯಾರೇ ಇರಬಹುದು, ಪ್ರತಿಯೊಂದು ಸಮುದಾಯ ಕೂಡ ಕೋಟಿ ಚೆನ್ನಯ್ಯರ ಬದುಕಿನ ಆದರ್ಶದ ಸ್ಫೂರ್ತಿಯ ಪ್ರೇರಣೆಯ ಸೆಲೆ ಇದೆಯಲ್ಲ, ಅದು ಅವರನ್ನ ಒಬ್ಬ ಒಳ್ಳೆಯ ಮನುಷ್ಯನಾಗಿ, ಒಳ್ಳೆಯ ಆದರ್ಶ ಶಕ್ತಿಯಾಗಿ ಎದ್ದು ನಿಲ್ಲುವುದಕ್ಕೋಸ್ಕರ ಪಡುಮಲೆಯ ಈ ಒಂದು ಸ್ಥಾನವನ್ನ ನಾವು ಕಟ್ಟುವುದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಇಳಿದಿದ್ದೀವಿ. ದುಡ್ಡು ಮಾಡೋದಕ್ಕೆ ಇಳಿದಂತಹ ನಮ್ಮ ಟ್ರಸ್ಟ್ ಅಲ್ಲ ಇದು. ಒಂದು ಜಾತಿಯನ್ನ ಕಟ್ಟುವುದಕ್ಕೋಸ್ಕರ ಈ ಒಂದು ಟ್ರಸ್ಟ್ ನಾವು ಮಾಡಿಲ್ಲ. ನಾವು ಈ ಟ್ರಸ್ಟ್ ಕೋಟಿ ಚೆನ್ನಯ್ಯ ಪಡುಮಲೆಯ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿಯ ಟ್ರಸ್ಟ್ ನಾವು ಮಾಡಿರುವಂಥದ್ದು ಕೋಟಿ ಚೆನ್ನಯ್ಯನ ಚರಿತ್ರೆ ಇಷ್ಟು ವರ್ಷ 5 ಶತಮಾನಗಳ ಕಾಲ ಕತ್ತಲೆಯಲ್ಲಿದ್ದಂಥ ಈ ಒಂದು ಸ್ಥಳ ದೇಶಕ್ಕೆ ಒಂದು ಬೆಳಕಿನ ಕ್ಷೇತ್ರವಾಗಿ ಬೆಳಗಬೇಕು. ದೇಶಕ್ಕೆ ಕೋಟಿ ಚೆನ್ನಯ್ಯರ ಪರಿಚಯ ಆಗಬೇಕು. ಅವರ ನೈಜ ಬದುಕಿನ ಆದರ್ಶದ ಜೀವನ ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರು ದೇಶದ ಆಸ್ತಿ ಆಗಬೇಕು.
ದೇಶದ ಸಾಂಸ್ಕೃತಿಕ ಲೋಕದ, ಧಾರ್ಮಿಕ ಲೋಕದ, ಆಧ್ಯಾತ್ಮಿಕ ಕ್ಷೇತ್ರದ ಒಂದು ಶಕ್ತಿಯಾಗಿ ಬೆಳಗಬೇಕು ಅನ್ನುವ ಒಂದು ಕಾರಣಕ್ಕಾಗಿ ನಾವು ಈ ಜನ್ಮಸ್ಥಾನದ ಕೆಲಸಕ್ಕೆ ನಾವು ಇಳಿದಿದ್ದೀವಿ ಅಶೋಕ್ರವರೇ. ಮತ್ತೆ ಯಾವ ಕಾರಣಕ್ಕೂ ಅಲ್ಲ. ಕಣ್ಣು ತೆರೆದು ನೋಡಿದವರಿಗೆ, ಕಿವಿ ಕೊಟ್ಟು ಕೇಳಿದವರಿಗೆ, ನಾಲಿಗೆಯಲ್ಲಿ ಮಾತನಾಡುವ ಶಕ್ತಿ ಇದ್ದವರಿಗೆ, ಕೋಟಿ ಜನರ ಪ್ರತಿಯೊಂದು ಇತಿಹಾಸ ಚರಿತ್ರೆಯ ಐತಿಹ್ಯಗಳು ಅಲ್ಲಿ ಇವತ್ತಿಗೂ ಕಣ್ಣಿಗೆ ಕಾಣುತ್ತವೆ, ಕಿವಿಗೆ ಕೇಳುತ್ತದೆ. ಮಾತನಾಡುವ ನಾಲಿಗೆಗೆ ಮಾತಾಡಲಿಕ್ಕೆ ಅಷ್ಟು ವಸ್ತು ಪಡುಮಲೆಯಲ್ಲಿ ಇದೆ. ಇಂಥ ಕ್ಷೇತ್ರವನ್ನ ಬಹಳಷ್ಟು ಸಮಯ ಕತ್ತಲಲ್ಲಿ ಇಳಿತ್ತು. ಇವತ್ತು ನಾವು ಇಳಿದಿದ್ದೀವಿ. ಅದಕ್ಕೂ ಟೀಕೆ ಮಾಡುವವರು ಇದ್ದಾರೆ, ಅದನ್ನು ಟೀಕೆ ಮಾಡುವವರು ಇದ್ದಾರೆ. ಅವರು ಜನ್ಮಸ್ಥಾನ ಅದು ಅಲ್ವಾ ಅಂತ ಸಂಶಯ ಬರುವ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದೇನೆ, ಈ ಕ್ಷೇತ್ರ ಪುತ್ತೂರು ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಂದಿರತಕ್ಕಂಥ ಕ್ಷೇತ್ರ. ಇಲ್ಲಿ ನಾನು ಯಾವ ಮುಲಾಜಿಲ್ಲದೆ, ಯಾರ ಹಂಗು ಇಲ್ಲದೆ, ಯಾವುದಕ್ಕೂ ಹೆದರದೆ ಹೇಳ್ತಾ ಇದ್ದೇನೆ, ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ. ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತೇನೆ, ನೀವು ದಯವಿಟ್ಟು ಕೋಟಿ ಚೆನ್ನಯ್ಯರನ ಚರಿತ್ರೆಗೆ ನೀವು ನಮಗೆ ಪೂರಕವಾಗಿ ಕೆಲಸ ಮಾಡಬೇಕು. ಜನ್ಮಸ್ಥಾನ ಯಾವುದು, ಮೂಲಸ್ಥಾನ ಯಾವುದು, ಪ್ರತಿಯೊಬ್ಬನಿಗೂ ಮನುಷ್ಯ ಹುಟ್ಟಿದ್ದು ಗೊತ್ತಿದೆ. ಇಲ್ಲಿ ಇರತಕ್ಕಂಥ ಪ್ರತಿಯೊಬ್ಬನಿಗೂ ನಿಮ್ಮ ಜನ್ಮಸ್ಥಾನ ನಿಮಗೆ ಗೊತ್ತಿದೆ, ನಿಮ್ಮ ಮೂಲಸ್ಥಾನ ಯಾವುದು ಅಂತ ನಿಮಗೆ ಗೊತ್ತಿದೆ. ಅದು ಬಿಟ್ಟು ಬೇರೆ ಹಾಕಿದ್ರೆ ಭಟ್ರು ಪುರೋಹಿತರು ಹೇಳ್ತಾರೆ, ಸ್ವಾಮಿ ಇರ ಮೂಲಸ್ಥಾನದ ದಾಲ ಅವಳು ಎಂಜಿನ ಖರ್ಚಿದ್ದು ಬೋತನು ಈ ದಾದ ಮಂತಂದೆಲ್ಲರೂ ಕೇಳ್ತಾರೆ ಪ್ರಶ್ನೆ. ಧರ್ಮಸ್ಥಳದ ಹೆಗಡೆ ಅವರು ಹೇಳ್ತಾರೆ, ಹೇಳಿದರು ಇವರು ನಮ್ಮ ಯಾರು ವಿಜಯಕುಮಾರ್ ಹೇಳಿದರು, ನಾನು ಅಲ್ಲಿ ಹೇಳಿದ್ದೆ. ನಾವು ಆಳ್ವರವರು, ರುಕ್ಮಯ್ಯ ಪೂಜಾರಿ ಅವರು, ವಿಜಯಕುಮಾರ್ ಅವರು, ಯೋಗೀಶ್ರವರು ನಾವೆಲ್ಲ ಒಟ್ಟಿಗೆ ಹೋಗಿದ್ದೇವೆ. ಅರುಣ್ ಕುಮಾರ್ರೆ, ನಾವು ಈ ಪ್ರಸ್ತಾಪವನ್ನು ಫಸ್ಟ್ ಇಟ್ಟದ್ದೇ ಧರ್ಮಸ್ಥಳ ಹೆಗಡೆ ಅವರಲ್ಲಿ. ಯಾಕೆ? ಹೆಗಡೆಯವರ ಬಳಿಯಲ್ಲಿ ಬೇಕಾದಷ್ಟು ಐತಿಹಾಸಿಕ ದಾಖಲೆಗಳಿವೆ ಅವರಲ್ಲಿ, ಅದು ನಮ್ಗೆ ಗೊತ್ತಿತ್ತು. ಅವರು ಮಾತನಾಡ್ತಾ ಹೇಳಿದ್ರು, ನಿಮಗೆ ಕೋಟಿ ಚೆನ್ನಯ್ಯನ ಪಡುಮಲೆಯ ಚರಿತ್ರೆ ಬೇಕಾದರೆ ನನ್ನಲ್ಲಿದೆ, ಯಾವುದೇ ಸಂದರ್ಭದಲ್ಲಿ ಬೇಕು ಅಂತಾದರೆ ಬಂಟ್ವಾಳ್ ನಿಮಗೆ ಆ ದಾಖಲೆಯನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ಅವ್ರು ಹೇಳಿದರು, ಇವತ್ತು ಈ ದೇಶ ನಮ್ಮ ದಕ್ಷಿಣ ಭಾರತದಲ್ಲಿ ಪಡುಮಲೆ ಒಂದು ಕ್ಷೇತ್ರ ದೊಡ್ಡದಲ್ಲ, ತಿರುಮಲೆ ಎಷ್ಟು ಪವಿತ್ರವಾದಂಥ ಸ್ಥಳವೋ, ಹೇಗೆ ದಕ್ಷಿಣದ ಕೇರಳದಲ್ಲಿರ್ತಕ್ಕಂಥ ಶಬರಿಮಲೆ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರ ಕರ್ನಾಟಕದ ಪಡುಮಲೆ ಕೂಡ ಅಷ್ಟೇ ಪವಿತ್ರ. ಎರಡು ಕ್ಷೇತ್ರಗಳು ಇವತ್ತು ದೇಶದ ಅಲ್ಲ ಜಗತ್ತಿನ ಆಕರ್ಷಣೀಯವಾದಂಥ ಕೇಂದ್ರಗಳಾಗಿದೆ. ಮುಂದಿನ ದಿನದಲ್ಲಿ ನೀವು ಈ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸಿದರೆ ಮುಂದಿನ ದಿನ ಹೇಗೆ ತಿರುಮಲೆ ಬೆಳಕಿನಿಂದ ಹೊಳಿತದೋ, ಶಬರಿಮಲೆ ಬೆಳಕಿನಿಂದ ಹೊಳಿತದೋ, ಅದೇ ರೀತಿ ಪಡುಮಲೆ ಕೂಡ ಬೆಳಕಿನಿಂದ ಹೊಳಿತದೆ ಅನ್ನುವಂಥ ಒಂದು ಧೈರ್ಯವನ್ನ, ಸತ್ಯವನ್ನ ನಮ್ಮ ಮುಂದೆ ಇಟ್ಟಿದ್ದರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು. ಈ ಕಾರಣಕ್ಕಾಗಿ ನಾವೆಲ್ಲ ಒಂದು ಮೀಟಿಂಗ್ ಮಾಡಿದೆವು. ಅದಕ್ಕೋಸ್ಕರ ನಾನು ಅಧ್ಯಕ್ಷ ಬೇಡ ಅಂತ ಹೇಳಿದ್ರು ಕೂಡ ಆಳ್ವರವರು, ರುಕ್ಮಯ್ಯರವರು, ಶರಣರವರು, ಯೋಗೀಶ್ವರು ಇಲ್ಲ ನೀವೇ ಬಂಟ್ವಾಳ ಆಗಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನಾವೊಂದು ರಾಜಕೀಯ ಕ್ಷೇತ್ರದಲ್ಲಿ ದುಡಿಯುವವರು, ಜನ ಇನ್ನೇನಾದರೂ ಇವು ರಾಜಕೀಯಕ್ಕೋಸ್ಕರ ಮಾಡ್ತಾನಂತ ಹೇಳ್ಬೋದು. ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ, ಇದಕ್ಕೂ ರಾಜಕೀಯಕ್ಕೆ ಯಾವ ಸಂಬಂಧನೂ ಇಲ್ಲ. ಇದು ರಾಜಕೀಯಕ್ಕೋಸ್ಕರ ಕೋಟಿ ಚೆನ್ನಯ್ಯರನ್ನು ಬಳಸ್ತಕ್ಕಂಥ ಮೂರ್ಖ ನಾನಲ್ಲ. ಕೋಟಿ ಚೆನ್ನಯ್ಯರ ಹೆಸರಿನಲ್ಲಿ ದುಡ್ಡು ಮಾಡುವಂತ ಹುಚ್ಚು ಕೂಡ ನಮಗಿಲ್ಲ. ಕೋಟಿ ಚೆನ್ನಯ್ಯರ ಹೆಸರು ಬಳಸಿಕೊಂಡು ನಾನೊಂದು ದೊಡ್ಡ ಜನ ಆಗಬೇಕನ್ನುವಂಥ ಇದು ಕೂಡ ನನ್ನಲ್ಲಿ, ದೌರ್ಬಲ್ಯ ಕೂಡ ನನ್ನಲ್ಲಿಲ್ಲ. ನನ್ನ ಉದ್ದೇಶ ಒಂದೇ, ಆಳ್ವರ ಉದ್ದೇಶ ಒಂದೇ, ರುಕ್ಮಯ್ಯರ ಉದ್ದೇಶ ಒಂದೇ, ಯೋಗೀಶ್ವರ ಉದ್ದೇಶ ಒಂದೇ, ಶರಣರ ಉದ್ದೇಶ ಒಂದೇ, ರತನ್ ನಾಯಕರ ಉದ್ದೇಶ ಒಂದೇ, ಶೇಖರ್ನ ಉದ್ದೇಶ ಒಂದೇ ಒಂದು. ಇದನ್ನು ದೇಶಕ್ಕೆ ಅರ್ಪಣೆ ಮಾಡಬೇಕು, ಭಾರತಕ್ಕೆ ಅರ್ಪಣೆ ಮಾಡಬೇಕು. ವಿಶ್ವಗುರು ಆಗತಕ್ಕಂಥ ಭಾರತದಲ್ಲಿ, ಈ ದೇಶದಲ್ಲಿ ಬ್ರಹ್ಮ ತೇಜಸ್ಸು ಮತ್ತು ಕ್ಷಾತ್ರ ತೇಜಸ್ಸಿನ ಸಂಗಮವಾಗಿರಂಥ ಈ ಭಾರತದಲ್ಲಿ ಕ್ಷಾತ್ರ ತೇಜಸ್ಸಿನ ಕೋಟಿ ಚೆನ್ನಯ್ಯರ ಇತಿಹಾಸ ಚರಿತ್ರೆಗಳು ಪ್ರತಿಯೊಬ್ಬ ಯುವಕನ ಹೃದಯದಲ್ಲಿ ಮೆಲುಕು ಹಾಕತಕ್ಕಂಥ ಒಂದು ಕ್ಷೇತ್ರವಾಗಿ ಬೆಳಗಬೇಕು ಅನ್ನುವಂಥ ಒಂದೇ ಉದ್ದೇಶ ಹೊರತು, 1 ಪಾಯಿಂಟ್ ಪ್ರೋಗ್ರಾಮ್ ಹೊರತು ಬೇರೆ ಯಾವ ಉದ್ದೇಶವೂ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ಪತ್ರಿಕೆಯವರು ಕೇಳ್ತಾ ಇದ್ದೇನೆ, ದೃಶ್ಯ ಮಾಧ್ಯಮ ಹೇಳ್ತಾ ಇದ್ದೇನೆ, ಈ ಒಂದು ಸತ್ಯವನ್ನು ನೀವು ಜನರ ಮುಂದೆ ಇಡಿ, ಸತ್ಯವನ್ನು ಮುಚ್ಚಿಡಬೇಡಿ.
ನಾನಾಗಲೇ ಹೇಳಿದ್ದೇನೆ, ಸತ್ಯ ಒಂದು ದಿನ ಸೋಲಾಗಬಹುದು, 2 ದಿನಕ್ಕೆ ಸೋಲಾಗಬಹುದು, 3 ದಿನಕ್ಕೆ ಸೋಲಾಗಬಹುದು, ಆದರೆ 4ನೇ ದಿನ ಅದು ಮತ್ತೆ ಎದ್ದು ನಿಲ್ಲುತ್ತದೆ ಫೀನಿಕ್ಸ್ ಪಕ್ಷಿಯಂತೆ. ಅದಕ್ಕೆ ನಾನು ಹೇಳುದು, ಸತ್ಯ ಯಾವತ್ತೂ ಸೋಲಾಗಬಹುದು, ಸತ್ಯ ಯಾವತ್ತೂ ಸಾಯುವುದಿಲ್ಲ. ಹೌದು, ಇವತ್ತು ಮತ್ತೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ 5 ಶತಮಾನಗಳ ನಂತರ ಇವತ್ತು ಜನರ ಆಶೋತ್ತರ ಇರಬಹುದು, ಭಕ್ತರ ಭಕ್ತಿಯ ಪರಾಕಾಷ್ಠ ಇರಬಹುದು. ಅದರಿಂದಾಗಿ ಮತ್ತೆ ಇದು ಬೆಳಕಿಗೆ ಬರೋದಕ್ಕೆ ತುದಿ ಕಾಲಲ್ಲಿ ಹುಟ್ಟಿದೆ. ಅದಕ್ಕೋಸ್ಕರ ನಮ್ಮ ವಿನೋದ ಆಳ್ವರವರು ಆ ಕ್ಷೇತ್ರ, ನಿಮಗೆಲ್ಲ ಪುತ್ತೂರಿನವರು, ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ಆ ಕ್ಷೇತ್ರ ಜನ್ಮಸ್ಥಾನ ಯಾರ ಕೈಯಲ್ಲಿತ್ತು? ಜ್ಯೋತಿ ಪ್ರಕಾಶರು ಇಲ್ಲಿದ್ದಾರೆ, ಅವರಿಗೂ ಗೊತ್ತಿದೆ, ಅವರು ಬರ್ತಿದ್ದಾರೆ, ನಾನು ನೋಡಿದ್ದೇನೆ ಸುದ್ದಿ ಬಿಡುಗಡೆಯಲ್ಲಿ, ಯಾವುದೋ ಒಂದು ಹಿಂದೆ ಅವರು ರಿಪೋರ್ಟ್ ಮಾಡಿದರು. ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಯಾರಲ್ಲಿತ್ತು? ಯಾವ ಜನಾಂಗದಲ್ಲಿ ಇತ್ತು? ಹಿಂದೂಗಳ ಕೈಯಲ್ಲಿ ಇರಲಿಲ್ಲ, ಅದು ಮುಸಲ್ಮಾನರ ಕೈಯಲ್ಲಿತ್ತು. ಚಿದಾನಂದರೇ, ಮುಸಲ್ಮಾನರ ಕೈಯಲ್ಲಿದ್ದಂಥ ಸ್ಥಳ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಒಂದು ಮುಸಲ್ಮಾನರಿಗೆ ಡಿಕ್ಲರೇಷನ್ ನಲ್ಲಿ ಹೋಗಿತ್ತು. ಅದನ್ನು ಅದು ಅಂತ ಒಂದು ಚರಿತ್ರೆಯ ಸ್ಥಳ. ಅದು ಇನ್ಯಾರ್ದೋ ಮತೀಯರ ಕೈಗೆ ಇರಬಾರ್ದು. ಅದಕ್ಕೊಂದು ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆಯ ಕ್ಷೇತ್ರವಾಗಿ ಉಳಿಬೇಕು. ಕೋಟಿ ಚೆನ್ನಯ್ಯರ ಕ್ಷಾತ್ರ ತೇಜಸ್ಸಿನ ಈ ಪುಣ್ಯಭೂಮಿ, ಜನ್ಮಭೂಮಿ ಮತ್ತೆ ಎದ್ದು ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಸಂಘರ್ಷ ಆದರೂ ಕೂಡ, ಮಾತಿನ ಚಕಮಕಿ ಆದರೂ ಕೂಡ, ಕೇಸ್ ಆದರೂ ಕೂಡ ಅದನ್ನು ಸಮಾಜಕ್ಕೋಸ್ಕರ, ಹಿಂದೂ ಸಮಾಜಕ್ಕೋಸ್ಕರ ತಂದು ನಿಲ್ಲಿಸಿದವರು ವಿನೋದ ಆಳ್ವರವರು. ಅದಕ್ಕೋಸ್ಕರ ಅವರು ನನ್ನ ಹೃದಯವಂತಿಕೆ, ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಯಾರಾಗಲಿಸಬಾರ್ದು ಜನ್ಮಸ್ಥಾನ ಅದು ಅಲ್ಲ, ಅವರು ಕ್ರಯಕ್ಕೆ ಪಡ್ಕೊಂಡದ್ದು. ಅದನ್ನು ಯಾಕೆ ಪಡ್ಕೊಂಡ್ರು? ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಅನ್ಯರ ಪಾಲಾಗಬಾರದು. ಹಿಂದೆ ಅದೆಷ್ಟೋ ದಾಳಿಗಳಾಗಿದೆ. ಮೊಘಲರು, ಡಚ್ಚರು, ಹೂಣರು, ಗ್ರೂಕರು, ಸಿಖ್ಖರು, ಬ್ರಿಟಿಷರು ಕಾಲದಲ್ಲಿ ಎಷ್ಟೋ ನಮ್ಮ ಪುಣ್ಯಕ್ಷೇತ್ರಗಳು ಹಾಳಾಗಿ ಹೋಗಿದೆ. ಅದವರಿಗೆ ನೆನಪಿತ್ತು. ಅವರೊಬ್ಬ ಸಿನಿಮಾ ನಟ, ಚರಿತ್ರೆ ಇತಿಹಾಸದ ಪರಿಚಯ ಇತ್ತು. ಅದಕ್ಕೋಸ್ಕರ ನನ್ನ ಹುಟ್ಟೂರು, ನಾನು ಹುಟ್ಟಿದಂಥ ಊರಿನಲ್ಲಿ ನನ್ನ ಸ್ಥಳ ಹತ್ತಿರ ಇರತಕ್ಕಂಥ ಈ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಅನ್ಯರ ಪಾಲಾಗಬಾರದು, ಅದು ಭಾರತೀಯರ ಪಾಲಾಗಬೇಕು, ಅದು ಹಿಂದೂ ಸಂಸ್ಕೃತಿ ಪರಂಪರೆಯ ಜೊತೆಗೆ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಆ ಜಾಗವನ್ನು ಕ್ರಯಕ್ಕೆ ಪಡೆದುಕೊಂಡು ಇವತ್ತು ಆ ಸ್ಥಳವನ್ನ ನಮ್ಮ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿಗೆ ಬಿಟ್ಟುಕೊಡ್ತೇನೆ ಅನ್ನುವಂಥ ಒಬ್ಬ ಹೃದಯವಂತಿಕೆಯನ್ನು ತೋರಿಸಿದಾರಲ್ಲ, ಅದಕ್ಕೆ ಹ್ಯಾಂಡ್ಸ್ ಅಪ್ ಹೇಳ್ಬೇಕಾ ಬೇಡ? ನಾವು ನಮಗೇನು ಕೆಲಸ ಇಲ್ವಾ? ನಮಗೇನಾಗ್ಲಿಕ್ಕಿದೆ? ನನಗೇನಾಗ್ಲಿಕ್ಕಿಲ್ಲ. ರುಕ್ಮಾರಿಕೆ ಏನಕ್ಕಾಗಿದೆ? ಅವರಿಗೆ ಅವರ ಜಾಗ ಇದೆ, ನಮಗಿಲ್ಲ. ಹರಕೆ ಹಾಕಿ ಬನ್ನಿ ಅಂತ ನಾವು ಹೇಳೋಲ್ಲ, ದುಡ್ಡು ಹಾಕಿ ಅಂತ ನಾವು ಹೇಳೋಲ್ಲ. ಆದರೆ ಆ ಕ್ಷೇತ್ರ ಬೆಳಗಬೇಕಲ್ಲ, ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಅಗತ್ಯ ಇದೆ. ಖರೀ ಪುತ್ತೂರು ತಾಲೂಕಿನ ಸಹಕಾರ ಮಾತ್ರ ಅಲ್ಲ, ಬಂಟ್ವಾಳದವ್ರದ್ದು ಬೇಕು, ಮಂಗಳೂರಿನವ್ರದ್ದು ಬೇಕು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವ್ರದ್ದು ಬೇಕು, ಎಲ್ಲವರ ಸಹಕಾರ ಇದಕ್ಕೆ ಬೇಕು. ಯಾಕೆ ಬೇಕು? ಈ ಚರಿತ್ರೆಯ ಈ ಶತಮಾನ 21ನೇ ಶತಮಾನದಲ್ಲಿ ಭಾರತ ಇವತ್ತು ಈ ದೇಶದ ಪ್ರಧಾನಿ, ನಮ್ಮ ಎಷ್ಟೋ ಹಿಂದೆ ಬ್ರಿಟಿಷರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ಈ ದೇಶದ ಹೋದಂಥ ಎಷ್ಟೋ ಮೂರ್ತಿಗಳು ಅದನ್ನು ವಾಪಸ್ ದೇಶಕ್ಕೆ ತಂದು ಅದು ನಮ್ಮ ದೇಶದ ಪರಂಪರೆಯ ಸಂಕೇತಗಳು ಅಂತೇಳಿ ತರಿಸುವಂಥ ಈ ಕಾಲಘಟ್ಟದಲ್ಲಿ ನಮ್ಮ ಊರಿನ, ಅದು ಪುತ್ತೂರು ತಾಲೂಕಿನ ನಿಮ್ಮ ಊರಿನ ಪಡುಮಲೆ ಇವತ್ತು ಕತ್ತಲೆಯಲ್ಲಿದ್ದಕ್ಕೆ ಬೆಳಕಬೇಕಾ ಬೇಡ? ಇಂಥ ಜನ್ಮಸ್ಥಾನ ನಾನು ಯಾಕೆ ಬೇಸರ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಹೇಳ್ತಾರೆ ಹರಿಕೃಷ್ಣರೇ ಈ ಬಿರುವೆತ್ತ ಈ ಎಂಚರ ಮಾರ್ಯಾರೆ ಇನ್ನು ಕೆಲವೊಂದು ಜನ್ಮಸ್ಥಾನ ಕತ್ತಲು ಉಂಡ, ನಾವೇನು ಪ್ರಶ್ನೆ ಕೇಳೋದು? ನಾನು ಹೇಳ್ತೇನೆ, ಕೋಟಿ ಚೆನ್ನಯ್ಯವರು ಬಿಲ್ಲವರು ಆಗಿರ್ಬೋದು, ಆದರೆ ಇವರೆಲ್ಲ ದಾಟಿ ಹೋಗ್ತಾ ಇದ್ದಾರೆ. ಅಂದರೆ ಮಾತಾಡಲಿಕ್ಕೆ ಭಾಳ ಕಷ್ಟ, ಯಾರು ಟೀಕೆ ಮಾಡೋಲ್ಲ. ನಾನು ಇತ್ತೀಚೆಗೆ ಹೇಳಿದ್ದೆ, ಮಂಗಳೂರಿನ ಜಪ್ಪಿನ ಮಗರ್ನಲ್ಲಿ ನಾರಾಯಣ ಗುರುಗಳು ಹುಟ್ಟುವಾಗ ಬಿಲ್ಲವರಾಗಿರ್ಬೋದು, ಹುಟ್ಟುವಾಗ ಬಿಲ್ಲವರಾಗಿ ಹುಟ್ಟಿರಬಹುದು, ಅವರು ಜಾತಿ ಬಂದು ಆದರೆ ಇವತ್ತು ಅವರು ಬಿಲ್ಲವರಾಗುತ್ತಿದ್ರೆ ಅವರು ನಾರಾಯಣ ಗುರುಗಳು ವಿಶ್ವಗುರು ಆಗುತ್ತಿದ್ರ? ಹೇಳಿ. ನಾರಾಯಣ ಗುರುಗಳು ಬಿಲ್ಲವ ಜಾತಿ ಆಗುತ್ತಿದ್ರೆ ಅವರು ಇವತ್ತು ಅಲ್ಲಿ ಕೇರಳದ ಯಾವುದೊಂದು ಮೂಲೆಯಲ್ಲಿ ಬಿದ್ದಿರ್ಕೊಂಡು ಇರಬೇಕಿತ್ತು. ಅವರು ಜಗತ್ತಿಗೆ ಪರಿಚಯ ಆಗ್ತಿರ್ಲಿಲ್ಲ, ಈ ಮಣ್ಣಿಗೆ ಪರಿಚಯ ಆಗ್ತಿರ್ಲಿಲ್ಲ, ಚರಿತ್ರೆ ಇತಿಹಾಸದ ಪುಟಗಳಲ್ಲಿ ಅವರ ಹೆಸರು ಬರ್ತಾ ಇರಲಿಲ್ಲ. ಅವರು ಯಾವಾಗ ಜಾತಿ ಧರ್ಮ ಭಾಷೆ ಗಡಿ ಮೀರಿದ್ರು, ಎಲ್ಲ ಮಾನವ ಕುಲ ಒಂದೊಂದು ಹೇಳಿದರು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂಥ ಅದ್ಭುತ ಅದ್ವೈತ ಸಿದ್ಧಾಂತವನ್ನ ಜಗತ್ತಿಗೆ ಪರಿಚಯಿಸಿದರು. ಅಂದು ಅವರು ವಿಶ್ವಗುರು ಆದರು. ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿಲ್ಲ. ಹರಿಕೃಷ್ಣೆ ನಾರಾಯಣ ಗುರುಗಳು ಬಿರುವೆ ಹತ್ತಂದು ಬಂಡೇರಿ ಬಿಲ್ಲವೇ ಹತ್ತಂತ ಹೇಳಿದರು ಅಂತ ಇವತ್ತಿಗೆ ಹೇಳ್ತೇನೆ ನಾನು. ನಾರಾಯಣ ಗುರುಗಳಿಗೆ ಬಿಲ್ಲವಾಗಿಲ್ಲ,
ಅವರು ಮಾನವ ಕುಲದ ಅದ್ವೈತ ಸಿದ್ಧಾಂತದ ಮಹಾನ್ ಶಕ್ತಿದಾಶಾಲಿ ಪುರುಷರಾಗಿದ್ದಾರೆ. ಹೆಮ್ಮೆ ವಿಚಾರ. ಈ ದೇಶಕ್ಕೆ ಅಂತ ಒಬ್ಬ ಸಂತರನ್ನು ಕಳಿಸಿದಂತಹ ಒಬ್ಬ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನಗೆ ಹೆಮ್ಮೆ ಇದೆ. ಇವತ್ತು ಕೋಟಿ ಚೆನ್ನೈರವಾಗಿ ನಾವು ಅದನ್ನು ಜಾತಿಗೆ ಸೀಮಿತಗೊಳಿಸುವುದಿಲ್ಲ. ಇವತ್ತು ಎಲ್ಲ ಜಾತಿಯವರು ನಾವು ಸೇರಿದ್ದೀರಿ. ಯಾವ ಜಾತಿಯವರು? ಎಲ್ಲ ಮಾನವ ಕುಲಕ್ಕೆ ಸಂಬಂಧಿಸ ಸೇರಿದ್ದೇವೆ. ನಾವೆಲ್ಲ ಒಂದೇ. ವಿ ಆರ್ ನಾಟ್ ಡಿಫರೆಂಟ್. ಯಾರು ಜಾತಿ ಮಾಡಿದವರು? ಯಾರು ಜಾತಿ ಮಾಡಿದ್ರು? ನಾವಲ್ಲ. ಮ್ಯಾನ್ ಮೇಕ್ ರಿಲಿಜನ್ ಬಟ್ ಡಸ್ ನಾಟ್ ರಿಲಿಜನ್ ಮೇಕ್ ಮ್ಯಾನ್. ಮನುಷ್ಯ ಜಾತಿಯನ್ನು ನಿರ್ಮಾಣ ಮಾಡಿದ್ದೇನೆ ಹೊರತು ಜಾತಿ ಯಾವತ್ತೂ ಮನುಷ್ಯ ನಿರ್ಮಾಣ ಮಾಡಿಲ್ಲ. ಇದು ಅರ್ಥ ಇರಬೇಕು. ನಾನು ಎದೆಷ್ಟೋ ಸಲ ಹೇಳಿದ್ದೇನೆ, ಅನ್ನ ಕೊಡುವ ಭೂಮಿಗೆ ಜಾತಿ ಇಲ್ಲ, ಕುಡಿಯುವ ನೀರಿಗೆ ಜಾತಿ ಇಲ್ಲ, ಬೆಳಕು ಕೊಡುವ ಬೆಳಕಿಗೆ ಜಾತಿ ಇಲ್ಲ, ಗಾಳಿಗೆ ಜಾತಿ ಇಲ್ಲ, ಆಕಾಶಕ್ಕೆ ಜಾತಿ ಇಲ್ಲ, ಅಗ್ನಿಗೆ ಜಾತಿ ಇಲ್ಲ. ನಮಗೆ ಯಾವ ಜಾತಿ ರೀ? ಹೇಳಬೇಕು ನಾವು. ಆ ಸತ್ಯ ಗೊತ್ತಿರಬೇಕಲ್ಲ. ಕಲ್ಲು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ವಿಗ್ರಹ ದೇವರು ದೇವರಲ್ಲ. ಸೇತು ಬಂದ ರಾಮೇಶ್ವರ, ಕೇದಾರ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ. ತನ್ನ ತಾನರಿದು ತಾನ್ಯಾರೆಂದು ತಿಳಿದೆಡೆ ನೀನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿದಂತಹ ಮಹಾನ್ ಸಂತ ಬಸವಣ್ಣನ ಮಾತುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ನಾವು. ಯಾವ ಜಾತಿ? ನಾವು ಜಾತಿ ಅಂತ ಹೇಳಿಕೊಂಡು ಮೇಲೆ ಬರಲಿಕ್ಕೆ ಸಾಧ್ಯ ಇದೆಯಾ? ಜಾತಿಯಿಂದ ಒಬ್ಬ ಮನುಷ್ಯ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹೈಲಿ ಇಂಪಾಸಿಬಲ್. ಇದು ಸತ್ಯ. ಆದರೆ ಈ ಸತ್ಯವನ್ನು ಒಪ್ಪತಕ್ಕಂಥ ಮನಸ್ಸು ನಮ್ಮಲ್ಲಿಲ್ಲ. ಸತ್ಯವನ್ನು ಒಪ್ಪಿಕೊಳ್ಳತಕ್ಕಂಥ ಹೃದಯವಂತಿಕೆ ನಮ್ಮಲ್ಲಿಲ್ಲ. ಸತ್ಯವನ್ನು ಹೇಳಬೇಕನ್ನುವಂಥ ಛಲ ನಮ್ಮಲ್ಲಿಲ್ಲ. ಆದರೆ ಇವತ್ತಿನ ಈ ಪುಣ್ಯ ನನಗೆ ಈ ಒಂದು ಕೋಟಿ ಚೆನ್ನೈರ ಜನ್ಮಸ್ಥಾನದಲ್ಲಿ ಮುಂದಿನ ದಿನದಲ್ಲಿ ಅಶೋಕ್ ಪಡಿವಾಳ್ರೆ, ಡಾಕ್ಟ್ರೇ, ನಮಗೆ ಕೋಟಿ ಚೆನ್ನೈಯರು ಎಲ್ಲ ಮಾನವ ಕುಲದ ಆದರ್ಶ ವ್ಯಕ್ತಿಗಳಾಗಿ ನಿಲ್ಲಬೇಕು. ಅವರು ನಮಗೆಲ್ಲವರು ಪ್ರೇರಣೆ ಆಗಬೇಕು, ನಮಗೆಲ್ಲರೂ ಸ್ಫೂರ್ತಿ ಆಗಬೇಕು, ನಮಗೆಲ್ಲರೂ ಶಕ್ತಿ ಆಗಬೇಕು. ಇಂಥ ಒಂದು ಚಿಂತನೆಯ ಮುಖಾಂತರ, ಇಂಥ ಒಂದು ಆದರ್ಶ ಮನಸ್ಸಿನ ಮುಖಾಂತರ ನಾವು ಆ ಪರಿಕಲ್ಪನೆಯನ್ನು ಜೋಡಿಸೋದಕ್ಕೋಸ್ಕರ ಆ ಎಲ್ಲರ ಸಂಗಮ, ಎಲ್ಲ ಜಾತಿ ಧರ್ಮಗಳ ಸಂಗಮ ಕ್ಷೇತ್ರವಾಗಿ ಅದು ಬೆಳಗಬೇಕು ಅನ್ನುವ ದೃಷ್ಟಿಕೋನದಿಂದ ನಾನು ಮಾತಾಡ್ತೇನೆ ಹೊರತು ಬೇರೆ ಯಾವ ಕಾರಣಕ್ಕೂ ಮಾತಾಡ್ತಾ ಇಲ್ಲ. ತುಂಬ ಕಡೆಯಲ್ಲಿ ಮಾತನಾಡಿದ್ದೇನೆ ವಿನೋದ್ ಆಳ್ವರೆ. ಆದರೆ ಇವತ್ತು ನಾನು ಮಾತಾಡೋಕೆ ನನಗೆ ಯಾಕೆ ಬೇಸರ ಅಂತ ಹೇಳಿದ್ರೆ, ಪುತ್ತೂರು ತಾಲೂಕು ಅವರು ಹುಟ್ಟಿ ಬೆಳೆದ ಇಲ್ಲಿಯ ಪ್ರತಿಯೊಂದು ಮನೆಗಳಲ್ಲಿ ಕೋಟಿ ಚೆನ್ನೈಯಲ್ಲಿ ಹುಟ್ಟಿದ್ದು ಅವರ ಮೂಲ ಸ್ಥಾನ ಗೊತ್ತಿದೆ. ಆದರೂ ಕೂಡ ನಾವು ಇಂಥ ಕ್ಷೇತ್ರದಲ್ಲಿ ನಾವು ತಪ್ಪಿ ಹೋಗ್ತಾ ಇದ್ದೀವಲ್ಲ, ಇದು ಬೇಸರ ತರುವುದಿಲ್ವ? ನಮಗೆ ನೋವಾಗುವುದಿಲ್ವಾ? ಮನುಷ್ಯ ಅಲ್ವಾ ನಾವು? ಎಷ್ಟು ಜನ ಪುಸ್ತಕ ಓದಿದ್ರಿ ಹೇಳಿ? ಎಷ್ಟು? ನಾನು ಹೆಸರು ಹೇಳುವುದಿಲ್ಲ. ನನ್ನ ಮನೆಗೆ ಅವರು ಬಂದಿದ್ರು. ಅವರು ಸಿನಿಮಾ ನಟರು, ಎಲ್ಲ ದೊಡ್ಡ ದೊಡ್ಡ ವೇಷಗಳವರೆಲ್ಲ ಬಂದು ಹೇಳಿದರು ಬರಬೇಕು ನಮ್ಮ ಕಡೆ ಅಂತ. ನಾನು ಒಂದೇ ಮಾತು ಕೇಳಿದ್ದು, ಅಣ್ಣರೇ ಈ ಕೋಟಿ ಚೆನ್ನೈಯನ್ನ ಎತ್ತು ಪುಸ್ತಕ ಓದ್ದಾರ 6 ಪುಟದ ನೀರೇ ಓಲ್ಪಂದು ಗೊತ್ತುಂಡ? ಎಲ್ಲಿಂದ ಗೊತ್ತಿದೆ? ಹುಟ್ಟಿದೆಲ್ಲಿಂದ ಗೊತ್ತಿದೆಯಾ? ಅವರ ಮೂಲ ಸ್ಥಾನ ಎಲ್ಲಿಂದ ಗೊತ್ತಿದೆಯಾ? ಅವರ ಬಗ್ಗೆ ಯಾರು ಬರೆದವರು ಅಂತ ಗೊತ್ತಿದ್ರ? ಯಾರು ಚರಿತ್ರೆಯನ್ನು ಇತಿಹಾಸವನ್ನು ಬರೆದವರು ಯಾರು ಒಬ್ಬರ ಹೆಸರು ಹೇಳಿದ್ಗಳು? ನನಗೆ 10% ಮಾತ್ರ ಗೊತ್ತಿದೆ ಸ್ವಾಮಿ, 90% ಗೊತ್ತಿಲ್ಲ ಅಂತ. ಮತ್ತೆ 90% ಗೊತ್ತಿಲ್ಲದವರು ನೀವು ನನಗೆ ಹೇಳ್ತಾ ಇದ್ದೀರಲ್ಲ ಬುದ್ಧಿವಾದ, ಇದಕ್ಕೆ ಅರ್ಥ ಇದೆಯಾ ನಿಮಗೆ ಅಂತ ಹೇಳಿದಾಗ ಬಾಯಿ ಮುಚ್ಚಿದ್ರು. ಎಷ್ಟು ಜನ ನೀವು ಇಲ್ಲಿದ್ರಾ? ಎಷ್ಟು ಜನ ಕೋಟಿ ಆಗಸ್ಟ್ ಮ್ಯಾನರ್ ಬರೆದದನ್ನು ಓದಿದ್ದೀರಿ? AC ಬರ್ನಲ್ ಬರೆದನ್ನು ಎಷ್ಟು ಜನ ಓದಿದ್ದೀರಿ? ಪಂಜೆ ಮಂಗೇಶ್ವರ ಬರೆದು ಎಷ್ಟು ಜನ ಓದಿದ್ದೀರಿ? 2002ರಲ್ಲಿ ಕರ್ನಾಟಕ ಸರ್ಕಾರ 50 ಜನ ವಿದ್ವಾಂಸರುಗಳು, ಸಾಹಿತಿಗಳು, ಚರಿತ್ರಕಾರರನ್ನು ಸೇರಿಸಿಕೊಂಡು ದಾಮೋದರ ಕಲ್ಮಾಡಿ ಬರೆದ ಅವರ ನೇತೃತ್ವದಲ್ಲಿ 5 ಜನ ಕೋಟಿ ಚೆನ್ನೈಯ ಅವರು ಇದು ಎಂತ ವೇಷ ಕಟ್ಟುವವರು, ಹಾಗೆ ಅವರಿಗೆ ಪರವರು ಅಂತ ಹೇಳ್ತಾರೆ, ಅವರು ಸೇರಿ ಆದಿ ಉಡುಪಿಯ 5 ಪೂಜಾರ್ದಿ ಈಗ 6 ಜನರನ್ನು ಸೇರಿಸಿ ಇಡೀ ಕೋಟಿ ಚೆನ್ನೈಯರ ಜನ್ಮಸ್ಥಾನದ ಹಿಡಿದು ಸಾಯುವವರೆಗಿನ ತುಳು ಪ್ರಾರ್ಥನ ಟೇಪ್ ರೆಕಾರ್ಡ್ ಮಾಡಿ ಅದನ್ನು ಕರ್ನಾಟಕ ಸರ್ಕಾರ 2002ರಲ್ಲಿ ಕೋಟಿ ಚೆನ್ನೈಯ ಪ್ರಾರ್ಥನಾ ಸಂಪುಟ ಅನ್ನುವಂಥ ಸುಮಾರು 380 ಪೇಜಿನಷ್ಟು ದೊಡ್ಡ ಪುಸ್ತಕವನ್ನು ಬಿಡುಗಡೆ ಮಾಡಿತು ಕರ್ನಾಟಕ ಸರ್ಕಾರ. ಕರ್ನಾಟಕದ ಪ್ರತಿಯೊಂದು ಮೂಲೆಯ ಜನರಿಗೆ ಕೋಟಿ ಚೆನ್ನೈಯರ ಚರಿತ್ರೆ ಇತಿಹಾಸ ಗೊತ್ತಬೇಕು ಅನ್ನೋ ಆಗಿದ್ರಲ್ಲ, ಅದನ್ನಾದರೂ ಯಾರಾದರೂ ಓದಿದ್ದೀರಾ? ಇದು ನಮ್ಮ ಕಟ್ಟುಕತೆ. ಕೋಟಿ ಚೆನ್ನೈಯರು ಕಟ್ಟುಕತೆಯ ನಾಯಕರ, ಪುರಾಣ ಪುರುಷರ ಅಲ್ಲ. 500 ವರ್ಷಗಳ ಹಿಂದೆ ನಿಮ್ಮ ಪುತ್ತೂರು ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಚರಿತ್ರೆಯ ಪುಟಗಳಲ್ಲಿ ಮಿಂಚಿದಂಥ ವ್ಯಕ್ತಿಗಳವರು.
ಆಧ್ಯಾತ್ಮಿಕ ಪುರುಷರಾಗಿ ಹೋದರು. ಭಾರತದ ಸಂಸ್ಕೃತಿಯ ಒಂದು ಆದರ್ಶ ನೇತಾರರಾದವರು. ಅವರ ಚರಿತ್ರೆ ನಿಮ್ಮ ಊರಿನಲ್ಲಿ ಅದು, ಪುತ್ತೂರು ತಾಲೂಕಿನಲ್ಲಿ ಅದು. ಇಂಥ ಪುತ್ತೂರು ತಾಲೂಕಿನಲ್ಲಾದ ಈ ಘಟನೆಯನ್ನು, ಈ ಒಂದು ವಿಚಾರಧಾರೆಯನ್ನು, ಈ ಒಂದು ಸತ್ಯ ಸಂಗತಿಯನ್ನು ಮುಚ್ಚಿಡುವಂತಹ ಪ್ರಯತ್ನ ಯಾಕೆ ಆಗುತ್ತಾ ಇದೆ? ಇದು ನನ್ನ ಪ್ರಶ್ನೆ ನಿಮ್ಮಲ್ಲಿ. ಪುತ್ತೂರು ತಾಲೂಕಿನವರ ನಾನು ಬಂಟ್ವಾಳದವ್ರ ಹತ್ರ ಕೇಳೋದಿಲ್ಲ, ಮಂಗಳೂರಿನ ಹತ್ರ ಕೇಳೋದಿಲ್ಲ, ಸುಳ್ಯದವ್ರ ಹತ್ರ ಕೇಳೋದಿಲ್ಲ, ಬೆಳ್ತಂಗಡಿಯವ್ರ ಹತ್ರ ಕೇಳೋದಿಲ್ಲ, ಉಡುಪಿ ತಾಲೂಕಿನಲ್ಲಿ ಕೇಳೋದಿಲ್ಲ. ನಿಮ್ಮಲ್ಲಿ ನಾನು ಕೇಳ್ತೇನೆ, ಪುತ್ತೂರು ತಾಲೂಕಿನವರಿಗೆ ನೀವು ಇಳಿಬೇಕು ಈ ಸತ್ಯವನ್ನ. ಎಲ್ಲ ಜಾತಿಯವರು, ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು, ಆ ಜಾತಿ ಈ ಜಾತಿ ಬಿಟ್ಟು ಬಿಡಿ. ಅರುಣ್ ಕುಮಾರ್ ಇದ್ದಾರೆ, ಪುತ್ತಿಲ ಇದ್ದಾರೆ, ಈ ದೇಶದ ಹಿಂದೂ ಸಂಸ್ಕೃತಿ ಪರಂಪರೆಗೆ ಹೋರಾಟ ಮಾಡುವವರು. ಅವರಲ್ಲಿಯೂ ನನ್ನ ಪ್ರಶ್ನೆ, ಈ ಸತ್ಯವನ್ನು ಮುಚ್ಚಿಡುವುದಕ್ಕೆ ಯಾವ ಕಾರಣಕ್ಕೆ ಮುಚ್ಚಿಡ್ತಾ ಇದ್ದೀರಾ? ಇಂಥ ಒಂದು ಇತಿಹಾಸ ಪುರುಷರು ಇವತ್ತು ಎಲ್ಲ ಬರ್ತಾ ಇದೆ, ಮೆರವಣಿಗೆ ಮಾಡ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೆಸರಿಡಬೇಕು ಅಂತ. ಅವರಲ್ಲೂ ನನ್ನ ಪ್ರಶ್ನೆ, ಜನ್ಮಸ್ಥಾನ ಇಲ್ಲಿ ಕತ್ತಲೆಯಲ್ಲಿ ಕೊಳಿತಾ ಇದೆಯಲ್ಲ, ಇದರ ಬಗ್ಗೆ ನಿಮ್ಮಲ್ಲಿ ಎಷ್ಟು ಕಾಳಜಿ ಇದೆ? ಎಷ್ಟು ಕಾಳಜಿ ಇದೆ ನಿಮ್ಮಲ್ಲಿ? ಸೂರ್ಯಗೆ ಜನ್ಮಸ್ಥಾನವನ್ನು ಕಟ್ಟುವುದಕ್ಕೆ ಸಹಾಯ ಮಾಡಿ, ಅದಕ್ಕೆ ಮೆರವಣಿಗೆ ಮಾಡಿ, ಅದಕ್ಕೆ ಪಂಜಿನ ಮೆರವಣಿಗೆ ಮಾಡಿ, ಅದು ಬಿಟ್ಟು ರಾಜಕೀಯ ತೆವಳಿಗೋಸ್ಕರ, ರಾಜಕೀಯ ಅಧಿಕಾರಕ್ಕೋಸ್ಕರ, ಅವರ ಪತ್ರಿಕೆಯಲ್ಲಿ ಹೆಸರು ಬರುವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಲ್ಲ, ಇದಕ್ಕಿಂತ ದೊಡ್ಡ ಬೇಸರ ಇದೆಯಾ? ವಿಷಾದನೆ ಇದೆಯಾ? ಶರಣರು ಹೇಳ್ತಾರೆ, ಮಾತಾಡಬೇಡಿ ಯಾರಿಗಿಷ್ಟ, ಅದಕ್ಕೆ ಬೇಡ, ಸತ್ತು ಹೋಗ್ಲಿ ಅಂತ. ನಾವು ಮಾಡೋಣ ಕೆಲಸ ಮಾಡಬೇಕು ಸಹಜ. ಆದರೆ ಸುಳ್ಳನ್ನು ಮುಂದಿಟ್ಟುಕೊಂಡು ಹೋಗುವಂಥ ಕೆಟ್ಟವ ನಾನಲ್ಲ, ನನ್ನಿಂದದ್ದು ಸಾಧ್ಯನೇ ಇಲ್ಲ. ನಾನು 69 ವರ್ಷ ಆಯಿತು ನನಗೆ. ಇನ್ನು ಯಾವಾಗ ನಾವಿನ್ನು ಬೋನಸ್ನಲ್ಲಿದ್ದೇನೆ ನಾನು. ಸಾಯುವ ಕಾಲಕ್ಕೆ ಗುಂಡಪ್ಪ ಮೀನು ತಿಂದು ಸತ್ತ ಅಂತ ನನಗೆ ಬರಬೇಕು ಹೆಸರು? ಅದು ಬೇಡ. ಸತ್ಯವನ್ನೇ ಹೇಳೋದು. ನನಗೆ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಇಂದಲ್ಲ ನಾಳೆ ನಿಮ್ಮೆಲ್ಲರ ಸಹಕಾರದಿಂದ ಅದು ಎದ್ದು ನಿಲ್ಲಬೇಕು. ಅದು ಭಾರತದ ಸಂಕೇತವಾಗಬೇಕು, ತುಳುನಾಡಿನ ಚರಿತ್ರೆಯ ಸಂಕೇತವಾಗಬೇಕು, ನಿಮ್ಮೆಲ್ಲರ ಎಲ್ಲ ಜಾತಿ ಸಂಗಮದ ಕ್ಷೇತ್ರವಾಗಿದ್ದು ಬೆಳಗಬೇಕು. ಅದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ಈಗ ಮಾತಾಡಿದ್ದೇನೆ. ಎಷ್ಟು ಚರಿತ್ರೆ ಪುಟಗಳಿದೆ ಅಲ್ಲಿ, ಕಣ್ಣಿಗೆ ಕಾಣ್ತದೆ. ಕೇಳುವವರಿಗೆ ಕಿವಿ ಇದ್ದರೆ ಕೇಳಲಿಕ್ಕೆ ಸಾಧ್ಯ ಇದೆ, ಮಾತನಾಡುವವರಿಗೆ ನಾಲಿಗೆ ಇದ್ದರೆ ಅದನ್ನು ಕೇಳಬಹುದು. ಇಂಥ ಒಂದು ಸತ್ಯ ಸಂಗತಿಯ ವಿಚಾರಧಾರೆಗಳಲ್ಲಿದೆ. ಅಲ್ಲಿ ಹೋದಾಗ ಎಂಥವನಿಗೂ ರೋಮಾಂಚನ ಆಗುತ್ತದೆ, ಎಂಥವನಿಗೂ ಆಧ್ಯಾತ್ಮಿಕತೆಯ ಸಿಂಚನದ ಪರಿಚಯ ಆಗುತ್ತದೆ. ನಾನು ಪುತ್ತೂರು ತಾಲೂಕಿನ ಇಲ್ಲೆಲ್ಲ ಅವರ ಬೇಡುದಿಷ್ಟೇ. ಬರುವ ತಿಂಗಳಲ್ಲಿ ಜನವರಿ 14ರಲ್ಲಿ ನಾವೊಂದು ಅಲ್ಲಿ ಒಂದು ಆಫೀಸ್ ಉದ್ಘಾಟನೆ ಮಾಡ್ತಾ ಇದ್ವಿ. ಎಲ್ಲ ಕೆಲಸ ಈಗ ನಾವು ಅದೆಲ್ಲ ಹೇಳಿದರು, ನಾನು ಅದನ್ನು ಪುನಃ ಮಾಡೋದಿಲ್ಲ. ಎಲ್ಲ ಅಲ್ಲಿ ಶಿಲಾಮಯವಾಗಿ ಗೊತ್ತಿದೆ. ಅದು ಜ್ಯೋತಿ ಪ್ರಕಾಶರು ಬಂದು ನೋಡಿದರೆ, ಎಲ್ಲರೂ ನೋಡಿದರೆ, ಪತ್ರಿಕೆ ನೋಡಿರ್ಬೋದು ಬಂದು. ಅದ್ಭುತವಾಗಿ ಸುಮಾರು 1 ಕೋಟಿ ಹತ್ತಿರ ಆಗಿದೆ ಅದಕ್ಕೆ ಖರ್ಚು. ನಾವು ಇನ್ನೂ ಬೇಡಲಿಕ್ಕೆ ಹೋಗಿಲ್ಲ, ನಾವೇ ಕೆಲವು ಜನ ಹಾಕಿ ಅದಕ್ಕೆ ಅದು ಕೂಡ ಪಾಪ ಹೆಚ್ಚು ನಮ್ಮ ವಿನೋದ್ ಆಳ್ವರು ಹಾಕಿದ್ದಾರೆ. ಅವರು ಹೂ ಹಾಕಿದರೆ ನಾವು ಹೂವಿನ ಹೆಸರು ಹಾಕಿದ್ದೇವೆ ಅಷ್ಟೇ. ಈಗ ಅವರಿಗೆ ಅಗತ್ಯ ಇಲ್ಲ, ಆಳವರಿಗೆ ಅಗತ್ಯ ಇದೆಯಾ? ಅದು ಇಲ್ಲ. ಯಾರು ಕೇಳಿ ನಿಕ್ಕದೆ ಯಾವ ಪೂಜಾರ ನಗಲತ್ತ ಇದೆ ಜತ್ ಅಂತ ಹೇಳಿದವರು ಇದ್ದಾರೆ, ಅವರಿಗೆ ಕೇಳಿ ಅವರ ಹತ್ರ. ನಂದು ಪಂಚೇರು ಸ್ವಾಮಿ ಪಂಚೇರಿ ಇದ್ದ ಅಲ್ಲ. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು, ಮನುಷ್ಯನ ಚಿಂತನೆಯನ್ನು, ಅವನ ತನ್ನದ ವಿಕಾಸತೆಯನ್ನು ಅರ್ಥೈಸಿಕೊಳ್ಳುವಂತಹ ಮಾನಸಿಕ ಸಿದ್ಧತೆಯಲ್ಲಿ ನಾವಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದ್ರೆ ಆಗೋಲ್ಲ. ಇವತ್ತು ಸುಮಾರು 1 ಕೋಟಿ ವೆಚ್ಚದಲ್ಲಿ ಮಾಡಿದ್ದೀವಿ. ಅದರ ಉದ್ಘಾಟನೆಯನ್ನು, ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾರ್ಚ್ ಎಂಡ್ ಮಾಡಬೇಕು ಅಂತ. ಆದರೆ ಏನು ಏಪ್ರಿಲ್ನವರೆಗೆ ಮೌಢ್ಯ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ, ಮೌಢ್ಯ ಕಳೆದ ಅದು ನಾವಿನ್ನು ಕೇಳ್ತೇವೆ ಯಾವಾಗ ಮಾಡ್ಬೋದು ಅಂತ. ಅದು ತಕ್ಷಣ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದು ಸಮಾಧಿ, ದೇವಿ ಬೈದೇವಿಯ ಸಮಾಧಿ, ಬೆಮ್ಮರ ಗುಡಿ, ನಾಗಬೆಮ್ಮರ ಗುಡಿ ಮತ್ತು ರಕ್ತೇಶ್ವರ ಗುಡಿ ಇದೆ, ತೀರ್ಥಬಾವಿ, ಇಷ್ಟು ಅದರಲ್ಲಿ ಇದೆ ಅಷ್ಟೇ. ಇದು ಪೂರ್ಣಗೊಳಿಸದೆ, ಇದನ್ನು ಲೋಕಾರ್ಪಣೆ ಮಾಡದೆ, ಬ್ರಹ್ಮಕಳಸ ಆಗದೆ ಕೋಟಿ ಚೆನ್ನಯ್ಯನ ಜನ್ಮಸ್ಥಾನಕ್ಕೆ ನಾವು ಕಾಲಿಡುವಂತಿಲ್ಲ, ಅದಕ್ಕೆ ಒಂದು ಹಾರೆ ಹಾಕುವಂತಿಲ್ಲ, ಒಂದು ಪಿಕ್ಕಾಸ್ ಹಾಕುವಂತಿಲ್ಲ. ಇದು ನಮಗೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಸಿಕ್ಕಿದಂಥ ಒಂದು ವಿಚಾರ. ಆದ ಕಾರಣ ಅದು ಮುಗಿದ ನಂತರ ನಾವು ಜನ್ಮಸ್ಥಾನಕ್ಕೆ ಇಳಿತಾ ಇದ್ವಿ. ಅದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮವನ್ನು, ದೇವಿ ಬೈದೇಜಿಯ ನಿಜವಾದಂಥ ಸಮಾಧಿ ಇರತಕ್ಕಂಥದ್ದು, ಒಬ್ಬನೇ ಒಂದೇ ಸಲ ಹುಟ್ಟುವುದು, ಒಂದೇ ಕಡೆ ಸಾಯೋದು, ಯಾವುದಾದೊಂದು ಕಡೆಯಲ್ಲಿ ಹೊತ್ತಿಸ್ತಾರೆ. ಸಮಾಧಿ 2 ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ಕಡೆಯಲ್ಲಿ ಇರುವಂಥದ್ದು. ಇದು ಚರಿತ್ರೆ. ಅದಕ್ಕೆ ಯಾಕೆ ಮುಚ್ಚುಮರೆ? ಯಾವ ಕಾರಣಕ್ಕೆ ಮುಚ್ಚುಮರೆ ಮಾಡೋದು? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ಏಪ್ರಿಲಲ್ಲಿ ಆಗತ್ತೆ. ಪುತ್ತೂರು ತಾಲೂಕಿನವರು ಜವಾಬ್ದಾರಿ ಜಾಸ್ತಿ.
ಎಲ್ಲ ತಾಲೂಕಿಗಿಂತ ಹೆಚ್ಚಿನ ಜವಾಬ್ದಾರಿ ಪುತ್ತೂರು ತಾಲೂಕಿನ ಸಮಸ್ತ ಪುತ್ತೂರಿನ ನಾಗರಿಕರಿಗೆ ನಿಮಗೆ ಜವಾಬ್ದಾರಿ. ಇದು ನೀವು ನಡೆಸ್ಕೊಳ್ಳುವಂಥದ್ದು, ನಾವಲ್ಲ. ನಾನು ಬಂಟ್ವಾಳದಲ್ಲಿರುವವನು, ಆಳ್ವರು ಇಲ್ಲಿಯವರು, ರುಕ್ಮೆಯವರು ಬಂಟ್ವಾಳದಲ್ಲಿಯವರು, ವಿನಯ ವಿಜಯಕಲ್ಲಿ, ಮತ್ತು ನಮ್ಮ ಯೋಗೀಶ್ವರು ಬೆಳ್ತಂಗಡಿಯವರು, ಚರಣರು ಅವರು ಬೆಳ್ತಂಗಡಿಯವರು. ಜವಾಬ್ದಾರಿ ನಿಮಗೆ ಜಾಸ್ತಿ. ನಿಮ್ಮ ಪರವಾಗಿ ಒಂದು ಸೇವಕರಾಗಿ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ವಿ ಆರ್ ದ ಸರ್ವೆಂಟ್ ಆಫ್ ದ ಕೋಟಿ ಚೆನ್ನೈ ಅಷ್ಟೇ. ನಾನು ಕೋಟಿ ಚೆನ್ನೈಯರ ಸೇವಕ ಅಷ್ಟೇ. ನನಗೆ ಕೋಟಿ ಚೆನ್ನೈಯರು ಅವರ ನಾವು ಯಜಮಾನರು ಅಲ್ಲ, ನಾವು ಅಧ್ಯಕ್ಷ, ಅದೊಂದು ಹೆಸರಿಗೆ ಮಾತ್ರ, ಅಧ್ಯಕ್ಷ ಹೆಸರಿಗೆ ಮಾತ್ರ ಅಧ್ಯಕ್ಷ ನಾನು ಅಷ್ಟೇ. ನನ್ನಲ್ಲಿದೆ, ನಾನೊಬ್ಬ ಸೇವಕ, ಕೋಟಿ ಚೆನ್ನೈಯರ ಸೇವಕ. ಕೋಟಿ ಚೆನ್ನೈಯರಿಗಾದಂಥ ಅವಮಾನ ಇದೆಯಲ್ಲ, ಅಂದು ಅವಮಾನ, ಇಂದಿಗೂ ಅವಮಾನ, ಅವರ ಚರಿತ್ರೆಗೆ ಅವಮಾನ ಆಗ್ತಾ ಇದೆಯಲ್ಲ, ಇದು ನನ್ನಿಂದ ಸಹಿಸಲಿಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಅವರ ಇತಿಹಾಸ ಚರಿತ್ರೆಯನ್ನ ಪುನರಪಿ ಎದ್ದು ನಿಲ್ಲಿಸಿ, ಈ ಚರಿತ್ರೆಗೆ ಅವಮಾನ ಆಗಬಾರದು, ಈ ಇತಿಹಾಸಕ್ಕೆ ಕಳಂಕ ಬರಬಾರದು. ಅದಕ್ಕೋಸ್ಕರ ಮುಂದಿನ ಜನಾಂಗಕ್ಕೆ ತಪ್ಪು ಸಂದೇಶ ಹೋಗಬಾರದು. ಅವರ ಜನ್ಮಸ್ಥಾನದ ಬಗ್ಗೆ ಮುಂದಿನ ಪೀಳಿಗೆಯಲ್ಲಿ ಗೊಂದಲ ಇರಬಾರದು. ಅವರ ಮೂಲ ಸ್ಥಾನದ ಬಗ್ಗೆ ಮುಂದಿನ ಪೀಳಿಗೆಯಲ್ಲಿ ಯಾವ ರೀತಿಯಲ್ಲಿ ಕೂಡ ಕಳಂಕದ ಇದು ಸಂಕೇತ ಅವರಲ್ಲಿ ತಲೆಗೆ ಬರಬಾರದು ಅನ್ನುವ ದೃಷ್ಟಿಕೋನದಿಂದ ಸತ್ಯವನ್ನ ಮುಚ್ಚಿಡದೆ, ಸತ್ಯ ಯಾವತ್ತೂ ಸತ್ಯವೇ, ಸತ್ಯ ಯಾವತ್ತೂ ಸಾಯುವುದಿಲ್ಲ. ಇಂದಲ್ಲ ಹರಿಕೃಷ್ಣ ಸಾಯ್ಬೋದು, ವಿನೋದ ಆಳ್ವ ಸಾಯ್ಬೋದು, ರುಕ್ಮೇ ಪೂಜಾರಿ ಸಾಯ್ಬೋದು, ಚರಣರು ಸಾಯ್ಬೋದು, ಯಾರೆಲ್ಲರೂ ಸಾಯ್ಬೋದು, ಆದರೆ ಸತ್ಯ ಯಾವತ್ತೂ ಸಾಯುವುದಿಲ್ಲ, ಸಾಯುವುದಿಲ್ಲ, ಸಾಯುವುದಿಲ್ಲ. ಅದಕ್ಕೋಸ್ಕರ ಸತ್ಯವನ್ನ ಮತ್ತೆ ಜನರ ಮುಂದಿಡೋದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೀವಿ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ಇಷ್ಟು ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ದಯವಿಟ್ಟು ತಾವೆಲ್ಲ ಇವತ್ತಿನಿಂದ ಪುತ್ತೂರಿನ ಪ್ರತಿಯೊಂದು ಕಣ್ಣುಗಳು, ಪ್ರತಿಯೊಂದು ಕಿವಿಗಳು, ಪ್ರತಿಯೊಂದು ಮೂಗು, ಪ್ರತಿಯೊಂದು ನಾಲಿಗೆಗಳು ಕೋಟಿ ಚೆನ್ನೈಯರಿಗೋಸ್ಕರ ಕೆಲಸ ಮಾಡಬೇಕು. ನಿಮ್ಮ 2 ಕೈಗಳು, 2 ಕಾಲುಗಳು ಆ ಕೋಟಿ ಚೆನ್ನೈಯರಿಗೋಸ್ಕರ ನೀವು ನಡಿಬೇಕು, ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಇದು ಪುತ್ತೂರು ತಾಲೂಕು ಬಂದಂಥ ಎಲ್ಲ ನನ್ನ ಬಂಧುಗಳಿಗೆ ಹಿಂದೂ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವುದಕ್ಕೆ ನಾನು ಇದ್ದೇನೆ. ಕೋಟಿ ಚೆನ್ನೈಯರಂಥ ಅದ್ಭುತ ಮಹಾನ್ ಶಕ್ತಿಗಳ ಚರಿತ್ರೆ ಇತಿಹಾಸವನ್ನು ಮತ್ತೊಮ್ಮೆ ಜೀವಂತವಾಗಿ ಇಡುವುದಕ್ಕೋಸ್ಕರ ನಾವಿದ್ದೇ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ನಮಸ್ತೆ.